ನಾವೀಗ ಇರುವಂತಹದ್ದು ಬೆಳ್ತಂಗಡಿಯ ಪೊಲೀಸ್ ಠಾಣೆಯ ಮುಂಭಾಗದಲ್ಲಿ. ಇದೀಗ ಬೆಳ್ತಂಗಡಿ ಪೊಲೀಸ್ ಠಾಣೆ ಆಯುಧ ಪೂಜೆಯನ್ನು ಹೇಗೆ ಆಚರಿಸ್ತಾ ಇದೆ ಅನ್ನುವಂಥದ್ದು ಬಹಳ ವಿಶೇಷವಾಗಿ ಕಂಗೊಳಿಸ್ತದೆ. ಆಯುಧ ಪೂಜೆ ಹೇಗೆ ಆಚರಣೆ ಮಾಡಲಾಗ್ತಿದೆ ಅನ್ನೋದು ಬಹಳ ಎಲ್ಲ ಈ ಪೊಲೀಸ್ ಸ್ಟೇಷನ್ನ ಸಿಬ್ಬಂದಿ ವರ್ಗ ಅವರ ಕುಟುಂಬ ವರ್ಗದೊಂದಿಗೆ ಬಂದು ಇಲ್ಲಿ ಆಯುಧ ಪೂಜೆಯನ್ನು ಮಾಡಿರುವಂಥದ್ದು. ಆದರೆ ಸ್ಟೇಷನ್ನ ಮುಂಭಾಗ ಒಂದು ಹೈಮಾಸ್ಟ್ ದೀಪ ಇದೆ. ಹೈಮಾಸ್ಟ್ ದೀಪದ ಪಕ್ಕನೆ ಒಂದು ದಾರಿ ಇದೆ ನೋಡಿ, ಇದು ಪಾತ್ ಅಂತಿದೆ ಈ ಸ್ಟೇಷನ್ನ ಮುಂಭಾಗದಲ್ಲಿ. ಅಂದರೆ ಈ ಹಳೆಯ ಗಾಡಿಗಳನ್ನೆಲ್ಲ ಇಲ್ಲಿ ನಿಲ್ಲಿಸಲಾಗಿದೆ. ಇಲ್ಲಿ ಇಂಡಿಕಾ ಎಲ್ಲವೂ ಕೂಡ ಇಲ್ಲಿ ಹಳೆಯ ಗಾಡಿಗಳನ್ನು ನಿಲ್ಲಿಸಲಾಗಿದೆ. ಹೀಗೆ ನಿಲ್ಲಿಸಿರುವಂತಹ ಪಾತಿನಲ್ಲಿ ಮುಂದಕ್ಕೆ ಬಂದಾಗ ಒಂದು ಬಹಳ ವಿಶೇಷವಾಗಿ ಕಂಗೊಳಿಸುವಂಥದ್ದು ಇಲ್ಲಿರ್ತಕ್ಕಂಥ ಒಂದು ಕಟ್ಟೆ. ಇದು ಏನು ಕಟ್ಟೆ ಅನ್ನುವಂತಹದ್ದು ನಿಮಗೆ ತಿಳಿಸ್ಬೇಕು ನೋಡಿ. ಓಂ ಶ್ರೀ ಭೈರವೇಶ್ವರಾಯ ನಮಃ. ಬೆಳ್ತಂಗಡಿ ಅಪ್ಪಣೆ ಇಲ್ಲದೆ ಒಳಗೆ ಪ್ರವೇಶ ಇಲ್ಲ, ಕಾಣಿಕೆಯನ್ನು ಹರಕೆ ಹುಂಡಿಗೆ ಹಾಕತಕ್ಕದ್ದು ಅನ್ನುವಂತಹದ್ದನ್ನು ಬರೆಯಲಾಗಿದೆ. ಬಹಳ ವಿಶೇಷವಾಗಿ ಈ ಒಂದು ಭೈರವ ಕಟ್ಟೆಯನ್ನು ನಾವು ಈಗ ನಿಮಗೆ ತೋರಿಸಿದ್ದೀವಿ. ಹೇಗಿದೆ ಭೈರವ ಕಟ್ಟೆ ಅನ್ನುವಂಥದ್ದನ್ನು ನಿಮಗೆ ತೋರಿಸ್ತಾ ಹೋಗ್ತೀವಿ. ಬಹಳ ವಿಶೇಷವಾಗಿ ಇದಕ್ಕೆ ಆರಾಧನೆಯನ್ನು ಪೊಲೀಸ್ನವರು ಮಾಡ್ತಾರೆ. ಆ ಬಗ್ಗೆ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿನ ಅರ್ಚಕರಿದ್ದಾರೆ. ಏನು ಈ ಭೈರವ ಕಟ್ಟೆಯ ವಿಶೇಷತೆ? ನಮಸ್ತೆ. ವಿಶೇಷವಾಗಿ ಇದು ಪೊಲೀಸ್ ತಾಲೂಕಿಗೆ ವಿಶೇಷವಾದ ಸ್ಟೇಷನ್ನಲ್ಲಿ ವಿಶೇಷವಾಗಿ ಕಾಣಿಕೆಯಾದಂಥ ಭೈರವೇಶ್ವರ. ಯಾಕೆಂದರೆ ಒಂದು ವಿಶೇಷವಾದಂತಂದರೆ ಪೊಲೀಸ್ ಸ್ಟೇಷನ್ಗೆ ಬೇಕಾದಂಥದ್ದು ಭೈರವನ ಅನುಗ್ರಹ. ಯಾಕೆಂದರೆ ದುರ್ಗಿಯಲ್ಲಿ ಇರ್ತಾಳೋ ಅಲ್ಲಿ ಭೈರವ ನೆಲೆಸುವಂಥದ್ದು ಶಾಸ್ತ್ರದ ಪದ್ಧತಿ. ಹಾಗಾಗಿ ವಿಶೇಷವಾಗಿ ಮುಂಚೆಲ್ಲ ಇರಲಿಲ್ಲ. ಹಾಗೆ ಕಾರಣಿಕವಾಗಿ ಪ್ರಶ್ನಾಮಾರ್ಗದಲ್ಲಿ ತೋರಿಸಿದಂತೆ ವಿಶೇಷವಾಗಿ ಈ ಜಾಗದಲ್ಲಿ ಭೈರವನ ಅನುಗ್ರಹ ಉಂಟು, ಭೈರವನ ಸಾನ್ನಿಧ್ಯ ಉಂಟು ಅಂತೇಳಿ ತೋಚಿ ಬಂದಂಗೆ ಇಲ್ಲಿ ವಿಶೇಷವಾಗಿ ಸ್ಟೇಷನ್ನ ಪೊಲೀಸ್ನವರು ಮುಂಚೆ ಹಿಂದಿನ SIಗಳಾಗಲಿ ಇಲ್ಲ ಪೊಲೀಸ್ನವರೆಲ್ಲ ಎಲ್ಲ ವಿಶೇಷವಾಗಿ ಪ್ರಶ್ನೆ ಚಿಂತನೆ ಮಾಡಿದಾಗ ಭೈರವನ ಅನುಗ್ರಹಕ್ಕೋಸ್ಕರವಾಗಿ ಭೈರವನ ಒಂದು ವಿಶೇಷವಾದ ಕಟ್ಟೆಯನ್ನು ನಿರ್ಮಾಣ ಮಾಡಿಕೊಂಡು ವರ್ಷ ಪ್ರತಿಯಂತೆ ನವರಾತ್ರಿಯಲ್ಲೂ ಅದೇ ರೀತಿಯಲ್ಲಿ ದೀಪಾವಳಿ ಸಮಯದಲ್ಲಿ ಎಲ್ಲ ಮಧ್ಯದಲ್ಲೂ ವಿಶೇಷವಾಗಿ ಆ ಭೈರವನಿಗೆ ಪಂಚಪರ್ವ ಸೇವೆಗಳನ್ನೆಲ್ಲ ಮಾಡ್ತಾ ಬರ್ತಾ ಇರುವಂಥದ್ದು. ಹಾಗಾಗಿ ವಿಶೇಷವಾಗಿ ಈ ಭೈರವನ ವಿಶೇಷವಾದ ಕಾರಣಕ್ಕೆ ಅಂದರೆ ಭಾಳ ಜೈನರ ಒಂದು ಸಂಬಂಧಪಟ್ಟ ಅಂತ ಹೇಳಿ ಕುಟುಂಬಕ್ಕೆ ಸಂಬಂಧಪಟ್ಟಂಥ ದೈವ ಅಂತೇಳಿ ಪ್ರಶ್ನೆಯಲ್ಲಿ ಕಂಡು ಬಂದಂತೆ ವಿಶೇಷವಾಗಿ ಜೈನರ ಕುಟುಂಬದವರು ವಿಶೇಷವಾಗಿ ಇಲ್ಲೂ ಆರಾಧನೆ ಮಾಡ್ತಾ ಬರ್ತಾ ಇದ್ದಾರೆ. ಹಾಗಾಗಿ ವಿಶೇಷವಾದ ಶಕ್ತಿ ಇರುವಂಥದ್ದು. ಹಾಗೆ ವಿಶೇಷವಾಗಿ ಈ ಸ್ಥಳಕ್ಕೆ ಸಂಬಂಧಪಟ್ಟಾಗಿ ಬರುವಂಥ ಎಲ್ಲ ಈ ಏನು ಭೈರವನ ಸ್ಥಾಪನೆ ಮಾಡಿದ ಮೇಲೆ ಒಳ್ಳೆಯ ರೀತಿಯಲ್ಲಿ ಈ ಅಭಿವೃದ್ಧಿ ಆಗುವಂಥ ಕಾರ್ಯ ಆಗಿರುವಂಥದ್ದು. ಹಾಗಾಗಿ ವಿಶೇಷವಾಗಿ ಭೈರವನಿಗೆ ವಿಶೇಷವಾದ ಶಕ್ತಿ ಇರುವಂಥದ್ದು ಇಲ್ಲಿ. ಹಾಗಾಗಿ ವಿಶೇಷವಾಗಿ ಇಲ್ಲಿಂದ ಬಂದಂಥ ಕುಟುಂಬದ ಏನು ಕೆಲಸ ಕಾರ್ಯಕ್ಕೆ ಬಂದಂಥ ಪೊಲೀಸ್ನವರೆಲ್ಲಾಗಲಿ ಎಲ್ಲ ಒಳ್ಳೆಯ ರೀತಿಯಲ್ಲಿ ಶ್ರದ್ಧಾಭಕ್ತಿಯಿಂದ ಈ ದೈವಗಳಿಗೆ ಏನು ಭಕ್ತಿಯಿಂದ ನಡ್ಕೊತಾ ಇದ್ದಾರೆ. ಹಾಗಾಗಿ ಅವರಿಗೆಲ್ಲರಿಗೂ ಒಳ್ಳೆಯದಂತೂ ಮಾಡಿಕೊಡ್ತಾ ಇದ್ದಾನೆ ಅಂತೇಳಿ. ಇವತ್ತು ಈಗ ಆಯುಧ ಪೂಜೆಯ ದಿನ, ಇವತ್ತು ಇಡೀ ಅವರು ಒಂದು ಪೊಲೀಸ್ ಸ್ಟೇಷನ್ ಸಂಭ್ರಮದಲ್ಲಿದ್ದಾರೆ. ಇವತ್ತು ಏನು ಮಾಡಲಾಗಿದೆ ಇಲ್ಲಿ? ವಿಶೇಷವಾಗಿ ಇವತ್ತಿನ ಬೆಳಗ್ಗೆ ಮುಂಚೆಗೆ ಗಣಹೋಮ, ಅದೇ ರೀತಿಯಲ್ಲಿ ವಿಶೇಷವಾಗಿ ಗಣಹೋಮ ಆದಮೇಲೆ ವಿಶೇಷವಾಗಿ ಭೈರವನಿಗೆ ಪಂಚಪರ್ವ ಸೇವೆಗಳನ್ನೆಲ್ಲ ಮಾಡಿಕೊಂಡು ಕಲಶಾಭಿಷೇಕಗಳನ್ನೆಲ್ಲ ಮಾಡಿಕೊಂಡು ವಿಶೇಷವಾದ ಮಹಾ ನೈವೇದ್ಯಗಳನ್ನೆಲ್ಲ ಕೊಟ್ಟುಕೊಂಡು ವಿಶೇಷವಾಗಿ ಇನ್ನು ಮುಂದೆ ಮಾಡಿದಂಥ ಮುಂದೆ ಇನ್ನು ಆಯುಧ ಪೂಜೆ, ವಾಹನಗಳ ಪೂಜೆ, ಹಾಗೆ ವಿಶೇಷವಾಗಿ ಸ್ಟೇಷನ್ ಒಳಗಡೆ ವಿಶೇಷವಾಗಿ ದುರ್ಗಾ ಪೂಜೆಯನ್ನು ಆರಾಧನೆ ಮಾಡ್ತಾ ಇದ್ದೇವೆ. ಯಾವ ಟೈಮಲ್ಲಿ ಪೂಜೆ ಮಾಡಲಾಗಿದೆ? ನವರಾತ್ರಿ ಸಮಯ ಮತ್ತು ದೀಪಾವಳಿಗೆ ಅದು ವಿಶೇಷ ಪೂಜೆ ನಮ್ಮದು. ಆಮೇಲೆ ನಿತ್ಯ ಇಲ್ಲಿ ದೀಪ ಇಡ್ತೇವೆ. ಇಲ್ಲಿ ನಾವೊಂದು ಬೆಳಿಗ್ಗೆ ಬಂದು ಏನಾದರೂ ಒಂದು ಕಷ್ಟದಲ್ಲಿ ಕೇಳಿದರೆ ಅದು ನಮಗೆ ಇಷ್ಟರವರೆಗೆ ಅದರ ಫಲವನ್ನು ತೋರಿಸಿಕೊಟ್ಟಿದೆ. ಯಾವುದೇ ಒಂದು ಕಷ್ಟ ಬಂದರೂ ನಮಗಾಗಲಿ ನಮ್ಮ ಸ್ಟೇಷನ್ನಾಗಲಿ ಯಾವುದೇ ವಿಚಾರಕ್ಕೂ ಸಂಬಂಧಿಸಿ ಮನಪೂರ್ವಕವಾಗಿ ಒಂದು ಕೇಳಿದರೆ ನಮಗೆ ಭೈರವೇಶ್ವರನ ಸಂಪೂರ್ಣ ಒಂದು ವರ ಕಂಡೇ ಕಾಣ್ತದೆ. ಓಕೆ, ವೈಯಕ್ತಿಕವಾಗಿ ಸರ್ ಇಲ್ಲಿ ಪೊಲೀಸ್ ಸ್ಟೇಷನ್ನಲ್ಲಿ ನೀವು ಕೂಡ 90 ಸಮಯದಿಂದ ಇಲ್ಲಿ ಇದ್ದೀರಿ. ವೈಯಕ್ತಿಕವಾಗಿ ಇಲ್ಲಿಗೆ ಏನಾದರೂ ಹರಕೆ ಕಟ್ಕೊಂಡಂಥದ್ದು ಇದೆಯಾ? ವೈಯಕ್ತಿಕವಾಗಿ ಕೆಲವರು ಹೊರಗಿನವರು ಬಂದು ಏನಾದರೂ ಹರಕೆ ಹೇಳ್ತಾರೆ. ಹರಕೆ ಹೇಳಿದ್ದನ್ನು ಕೊಟ್ಟೆ ಅದೇ ಅವರ ಕಾರ್ಯ ಆದಮೇಲೆ ತಂದು ಹಾಗೆ ಒಂದು ಭಕ್ತಿ ಭಾವದಿಂದ ಒಪ್ಪಿಸ್ತಾರೆ. ಅಂತ ಎಷ್ಟು ನಿದರ್ಶನಗಳಿರ್ಬೋದು? ಇಲ್ಲಿ ಕೆಲವು ನಿಸರ್ಗ ಹೋಟೆಲ್ ಅಂತ ಇದೆ. ಅವರು ಇಲ್ಲಿಗೆ ಅವರಿಗೆ ಏನೋ ಒಂದು ಆವತ್ತು ಏನೋ ಶಬ್ದ ಗಿಬ್ದ ಅಂತ ಏನು ಅವರಿಗೆ ಒಂದು ಕಂಡಂತೆ ಅವರು ಪ್ರತಿನಿತ್ಯ ಅಭಿಷೇಕ, ಸಿಯಾಳ ಅಭಿಷೇಕಕ್ಕೆ ಹೋಟೆಲ್ ನಿಸರ್ಗದವೇ ನಮಗೆ ಇಲ್ಲಿ ಭೈರವನಿಗೆ ಒಪ್ಪಿಸ್ತಾರೆ. ಓಕೆ, ಇದು ನೋಡಿ ಭೈರವನ ಸನ್ನಿಧಾನ ಒಂದು ನಿಮಗೆ ತೋರಿಸ್ತದೆ. ಬಹಳ ವಿಶೇಷವಾಗಿ ಈ ಭೈರವನ ಸನ್ನಿಧಾನದಲ್ಲಿ ನಿತ್ಯವೂ ಕೂಡ ಇಲ್ಲಿಗೆ ದೀಪ ಇಡಲಾಗತ್ತೆ. ಒಂದು ವೇಳೆ ಪೊಲೀಸ್ ಸಿಬ್ಬಂದಿ ಅವರಿಗೆ ಬರಲಿಕ್ಕೆ ಆಗದಿದ್ದರೆ, ಕರ್ತವ್ಯದ ಒತ್ತಡಗಳಿದ್ದರೆ ಇಲ್ಲಿ ಅರ್ಚಕರೊಬ್ಬರು, ಜೈನ ಧರ್ಮದವರು ಒಬ್ಬರು ಅರ್ಚಕರೇ ಬಂದು ಇಲ್ಲಿ ಇಡ್ತಾರೆ ಪ್ರತಿನಿತ್ಯ ದೀಪ. ಅವರಿಗೆ ಆಗದೇ ಇದ್ದಲ್ಲಿ, ಅವತ್ತು ಬರಲಿಕ್ಕೆ ಅವರಿಗೇನಾದರೂ ತೊಂದರೆ ಆದಲ್ಲಿ ಪೊಲೀಸ್ ಸಿಬ್ಬಂದಿ ಯಾರಾದರೂ ಒಬ್ಬರು ಬಂದು ಇಲ್ಲಿ ದೀಪವನ್ನು ಇಡ್ತಾರೆ. ಯಾಕೆಂದರೆ ಪೊಲೀಸರು ಅಪಾರವಾಗಿ ನಂಬಿಕೊಂಡು ಬಂದಿರುವಂತಹ ದೈವಸ್ಥಾನ ಅದು ಭೈರವ ದೈವಸ್ಥಾನ ಅನ್ನುವಂಥದ್ದು ಬಹಳ ವಿಶೇಷ. ಬೆಳ್ತಂಗಡಿ ತಾಲೂಕಿನ
ಮುಖ್ಯ ವೃತ್ತ ನಿರೀಕ್ಷಕರ ಕಚೇರಿ ಅಂತ ಅಥವಾ ಪೊಲೀಸ್ ಠಾಣೆ ಅಂತ ಕರಿತೀವಿ. ಅದರ ಮುಂಭಾಗದಲ್ಲಿರುವಂತಹ ಭೈರವನ ಕಲ್ಲು ಅಥವಾ ಭೈರವನ ಸ್ಥಾನ ಬಹಳ ವಿಶೇಷವಾಗಿ ಕಂಗೊಳಿಸ್ತಾ ಇದೆ. ಜೊತೆಗೆ ಎಲ್ಲರಿಗೂ ಕೂಡ ಒಂದು ನಂಬಿಕೆ ಅನ್ನುವಂಥದ್ದು ಇರ್ತದೆ. ಆ ಭೈರವನನ್ನು ನಿತ್ಯ ನಿರಂತರವಾಗಿ ಆರಾಧನೆ ಮಾಡಲಾಗ್ತದೆ. ಆಯುಧ ಪೂಜೆಯ ದಿನವೂ ಕೂಡ ಭೈರವನಿಗೆ ವಿಶೇಷವಾದಂಥ ಸೇವೆಯನ್ನು ಕೊಡಲಾಗಿದೆ. ಬಹಳ ನೋಡಿ, ಹರಕೆ ನೀಡುವವರು ಹೊದ್ದಲು 100 ಗ್ರಾಂ, ಬೆಲ್ಲ 100 ಗ್ರಾಂ, ಎಳನೀರು 2, ದೀಪದ ಎಣ್ಣೆ, 1 ಕಟ್ಟು ಬತ್ತಿ, ಕರ್ಪೂರ, 2 ಬಾಳೆ ಎಲೆ ಹಾಗೂ ಮನೆಯ ಗಿಡದ ಹೂವನ್ನು ತರಬೇಕು ಮತ್ತು ಮೊಬೈಲ್ ಬಳಕೆಯಲ್ಲಿ ನಿಷೇಧಿಸಲಾಗಿದೆ ಅನ್ನುವಂಥ ಬೋರ್ಡನ್ನು ಹಾಕಲಾಗಿದೆ. ಜೊತೆಗೆ ಬಹಳ ವಿಶೇಷವಾಗಿ ಭೈರವನ ಸೇವೆಯನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ನಿಶಾನ್ ಬಂಗೇರ ಮತ್ತು ಸುವೀರ್ ಜೈನ್ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್ ಬೆಳ್ತಂಗಡಿ.